ಅಕ್ರಮ ಸಕ್ರಮ ಮಂಜೂರಾತಿಯಲ್ಲಿ ಮಾಜಿ ಶಾಸಕ ಸಂಜೀವ ಮಠದೂರು ಅವರು ಭ್ರಷ್ಟಾಚಾರ ಎಸಗಿದ್ದಾರೆ. 1 ಎಕರೆ ಮಂಜೂರಾತಿಗೆ 2 ರಿಂದ 2.5 ಲಕ್ಷ ರೂಪಾಯಿ ಪಡೆದಿದ್ದಾರೆ ಎಂದು ಹಾಲಿ ಶಾಸಕ ಅಶೋಕ್ ಕುಮಾರ್ ರೈ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಸುದ್ದಿಗಾರರ ಜೊತೆ ಮಾತನಾಡಿ, ಅವರಿಗೆ ದುಡ್ಡು ಕೊಟ್ಟ 47 ಜನ ಈಗ ನನ್ನ ಬಳಿ ಇದ್ದಾರೆ. ಓರ್ವ ಮಹಿಳೆ ಹಸು ಮಾರಿ ಅವರಿಗೆ 70,000 ಕೊಟ್ಟಿದ್ದಾರೆ. ಈವರೆಗೂ ಮಂಜೂರಾತಿ ಮಾಡಿಕೊಟ್ಟಿಲ್ಲ. ಸುಮಾರು 150 ಕಡತಗಳಿಗೆ ಎಕರೆಗೆ 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದು 100 ಕಡತಗಳು ಇಂದಿಗೂ ನನ್ನ ಬಳಿ ಇವೆ. ನಾನೀಗ ಅದಕ್ಕೆ ಪ್ರತ್ಯೇಕ ಸಾಫ್ಟ್ವೇರ್ ಮಾಡಿ ಅನ್ಯಾಯವಾದವರಿಗೆ ಮಾಡಿಸಿಕೊಡುತ್ತೇನೆ. ಮಾಜಿ ಶಾಸಕರಿಗೆ ಮರ್ಯಾದೆ ಇದ್ದರೆ ತಾನು ಅಕ್ರಮ ಸಕ್ರಮದಲ್ಲಿ ಹಣ ಮುಟ್ಟಿಲ್ಲ ಎಂದು ಮಹಾಲಿಂಗೇಶ್ವರ ದೇವರ ನಡೆಯಲ್ಲಿ ಬಂದು ಪ್ರಾರ್ಥನೆ ಮಾಡಲಿ ಎಂದರು. ಅವರು ನನ್ನನ್ನ ಕೆಣಕಲು ಬರುವುದು ಬೇಡ. ಕೆಣಕಲು ಬಂದರೆ ಅವರ ಜಾತಕ ನಾನು ಬಯಲು ಮಾಡುತ್ತೇನೆ. ನಾನು ಅಕ್ರಮ ಸಕ್ರಮದಲ್ಲಿ 1 ರೂಪಾಯಿ ತೆಗೆದಿದ್ದಲ್ಲಿ ಮಹಾಲಿಂಗೇಶ್ವರ ನನಗೆ ಶಿಕ್ಷೆ ಕೊಡುತ್ತಾನೆ ಎಂದು ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ. ಈ ಮಾಜಿ ಶಾಸಕರು ಹಿಂದೆ ಅಕ್ರಮ ಸಕ್ರಮ ಮಾಡುವಾಗ 1 ಎಕರೆಗೆ 2 ಲಕ್ಷ 2.5 ಲಕ್ಷ ರೂಪಾಯಿ ತಗೊಳ್ತಾ ಇದ್ರು. ಇವರು ನಿಜವಾಗಿ ಮರ್ಯಾದೆ ಇದ್ರೆ ಆ ಮಹಾಲಿಂಗೇಶ್ವರ ದೇವರ ನಡೆಯಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಬೇಕು. ನಾನು ಅಕ್ರಮ ಸಕ್ರಮದಲ್ಲಿ 1 ರೂಪಾಯಿ ಮುಟ್ಲಿಲ್ಲ ಅಂತ. ನನ್ನ ಹತ್ರ 47 ಇದೆ. 47 ಜನ ದುಡ್ಡು ಕೊಟ್ಟವರು ನನ್ನ ಜೊತೆಯಲ್ಲಿ, ನಾನಾಗ ಬಿಜೆಪಿಯಲ್ಲಿ ಇದ್ದೆ, ಆಗ ಬಂದವರು ನನ್ನ ಹತ್ರ ಇದ್ದಾರೆ. ಒಂದು ಹಸು ಮಾರಿದ ಹೆಂಗಸು ಇಲ್ಲಿದೆ, ಹಸು ಮಾರಿ ಇವರಿಗೆ 70,000 ರೂಪಾಯಿ ಕೊಟ್ಟಿದೆ. ಅಕ್ರಮ ಸಕ್ರಮ ಇವತ್ತು ಮಾಡಲಿಲ್ಲ. ಸುಮಾರು 150 ಕಡತಗಳನ್ನು ಎಕರೆಗೆ 2.5 ಲಕ್ಷ ರೂಪಾಯಿ ತಗೊಂಡು 100 ಕಡತಗಳು ಇವತ್ತು ಇಲ್ಲಿ ಅಕ್ರಮ ಸಕ್ರಮ ಆಗದೆ ಬಾಕಿ ಇದೆ. ಇವತ್ತಿದೆ. ನಾನೀಗ ಅದಕ್ಕೆ ಸಾಫ್ಟ್ವೇರ್ ಮಾಡಿಸಿದ್ದು. ನಾನು ಇದಕ್ಕೆ ಸಪರೇಟ್ ಸಾಫ್ಟ್ವೇರ್ ಮಾಡಿ ಅವ್ರಿಗನ್ನೆಲ್ಲ ಮಂಗ ಮಾಡಿ ಎಕರೆಗೆ 2.5 ಲಕ್ಷ ರೂಪಾಯಿ ತಗೊಂಡು ಇವರು ನಾನು ಹೇಳಲಿಕ್ಕೆ ಹೋಗುದು ನೋಡಿ. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು, ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ನನ್ನನ್ನು ಕೆಣಕಲಿಕ್ಕೆ ಬಂದ್ರೆ ನಿಮ್ಮ ಜಾತಕವನ್ನು ಜಾಲಾಡ್ತೀನಿ. ನಾನು 1 ರೂಪಾಯಿ ಅಕ್ರಮ ಸಕ್ರಮದಲ್ಲಿ ತಗೊಂಡಿದ್ರೆ ಆ ಮಹಾಲಿಂಗೇಶ್ವರ ನನಗೆ ಶಿಕ್ಷೆ ಕೊಡ್ತಾನೆ, ಬೇರೆ ಯಾರು ಕೊಡೋದು ಬೇಡ. ಅಕ್ರಮ ಸಕ್ರಮ 94C ಅಧಿಕಾರಿಗಳಿಂದ ಟ್ರಾನ್ಸ್ಫರ್ ಅಲ್ಲಿ ಯಾವುದಾದ್ರಲ್ಲ ದುಡ್ಡು ಮಾಡಿದ್ರೆ ಇವರು ಬಂದು ಹೇಳಿ. ಜನ ದುಡ್ಡು ಕೊಡಬಹುದು, ನಾನು ಕೊಡ್ಲಿಲ್ಲ ಅಂತ ಹೇಳೋಲ್ಲ. ಜನ ದುಡ್ಡು ಬಂದು ನಾನು ಕೊಡಬೇಡಿ ಅಂತ ಹೇಳಿದ್ರು ಜನ ಕೊಡೋಡಿರ್ತಾರೆ. ಅದನ್ನು ನಾನು ತಡೆಯಲಿಕ್ಕೆ ನಾನು ಸಾಧ್ಯ ಇಲ್ಲ. ನಾನು ಭ್ರಷ್ಟಾಚಾರಿ ಆಗುದಿಲ್ಲ ಅಂತ ಹೇಳಿದೆ ಹೊರತು ಇವರ ತರ ಎಕರೆಗೆ 2 ಲಕ್ಷ ರೂಪಾಯಿ ವಸೂಲು ಮಾಡಿದವನು ನಾನಲ್ಲ. ಮರ್ಯಾದೆ ಇದ್ರೆ ಇದನ್ನೆಲ್ಲ ಹೇಳಬಾರ್ದ್ರಿ. ಇವರು ಎಲ್ಲಿ ಅಕ್ರಮ ಸಕ್ರಮ ಮಾಡ್ತಾ ಇದ್ರು, ಇವರ ಕಚೇರಿಯಲ್ಲಿ ಮಾಡ್ತಾ ಇದ್ರು. ನಾವು ಗ್ರಾಮದಲ್ಲಿ ಹೋಗಿ ಮಾಡ್ತೀವಿ.